ಸುಮಾರು 2.5 ವರ್ಷ ಪೂರೈಸಿರುವ ತುಳಸಿ ಗಿಡವು ದಿನೇ ದಿನೇ ಅತಿ ಉದ್ದವಾಗಿ ಬೆಳೆಯುತ್ತಿರುವುದು ಆಶ್ಚರ್ಯಕರ ಸಂಗತಿಯಾಗಿದೆ. ತುಳಸಿ ಗಿಡದ ಪಾಲನೆ ಪೋಷಣೆಗಾಗಿ ಯಾವುದೇ ಗೊಬ್ಬರಗಳು ಅಥವಾ ಕೆಮಿಕಲ್ಗಳನ್ನು ಬಳಸದೆ ನೈಸರ್ಗಿಕವಾಗಿ ತುಳಸಿ ಗಿಡವು ಬೆಳೆಯುತ್ತಿದೆ ಎಂದು ಶಿಕ್ಷಕರಾದ ಎಂಜಿ ಶಿವಶಂಕರ್ ಅವರ ಪತ್ನಿ ಶ್ರೀಮತಿ ನೇತ್ರಾವತಿ ತಿಳಿಸಿದ್ದಾರೆ. ಶ್ರೀ ಕಾಲಭೈರವೇಶ್ವರ ಸ್ವಾಮಿಯನ್ನು ಸದಾ ನೆನೆಯುತ್ತಾ ಭೈರವೈಕ್ಯ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಸ್ಮರಣೆಯೊಂದಿಗೆ ಸರ್ವೇ ಜನಃ ಸುಖಿನೋ ಭವಂತು ಎಂದು ಮನೆಯ ಅಂಗಳದಲ್ಲಿರುವ ತುಳಸಿ ಗಿಡಕ್ಕೆ ಹಾಗೂ ಭಗವಂತನಿಗೆ ಪ್ರತಿನಿತ್ಯ ಪೂಜೆ ಸಲ್ಲಿಸಿ ಪ್ರಾರ್ಥಿಸುವುದಾಗಿ ಮೂಲತಃ ಮಾವಿನಕೆರೆಯ ಲಕ್ಷ್ಮಮ್ಮ ಗಂಗಾಧರಯ್ಯನವರ ಪುತ್ರ ಶಿಕ್ಷಕರಾದ ಎಂಜಿ ಶಿವಶಂಕರ್ ನಮ್ಮ ತುಮಕೂರು ಸುದ್ದಿವಾಹಿನಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ವರದಿ ಸಚಿನ್ ಮಾಯಸಂದ್ರ. ನಾವಿದನ್ನು ಪೂಜೆ ಮಾಡಲಿಕ್ಕೆ ಅಂತೇಳಿ ಈ ತುಳಸಿ ಕಟ್ಟೆನಲ್ಲಿ ಗಿಡವನ್ನು ಹಾಕ್ಕೊಂಡ್ವಿ. ಸುಮಾರು ಈ ಗಿಡಕ್ಕೆ 2.5 ವರ್ಷ ಆಗಿದೆ. ಈಗ 7 ಅಡಿ ಇದೆ ಈ ಗಿಡ. ಇನ್ನೂ ಅದು ಎಷ್ಟು ಉದ್ದ ಬೆಳೀತೀವೋ ಅಷ್ಟು ಉದ್ದಕ್ಕೂ ಬೆಳೆಸಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀವಿ. ಯಾಕೆಂದರೆ ಸಾಮಾನ್ಯವಾಗಿ ಈ ಗಿಡಗಳು 3 ವರ್ಷ 4 ವರ್ಷ ಆಯಸ್ಸು ಅಂತ ಹೇಳ್ತಾರೆ. ನೋಡೋಣ, ಬೆಳೆಸ್ತಾ ಇದ್ದೇವೆ. ಇದು ಭಗವಂತನ ಕೃಪೆ, ಭೈರವನ ಕೃಪೆ. ಸರ್, ತಮ್ಮ ಹೆಸರು? ಸರ್, ನನ್ನ ಹೆಸರು ಎಂಜಿ ಶಿವಶಂಕರ್ ಅಂತ. ಶಿಕ್ಷಕ ವೃತ್ತಿ ಮಾಡ್ತಾಯಿದ್ದೀನಿ. ಇಲ್ಲೇ ನಮ್ಮ ನವರಸ ನಾಯಕ ಜಗ್ಗೇಶ್ ಅವರ ಊರು ಆನಡ್ಗು, ಅಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥದ್ದು. ನನ್ನ ಸ್ವಂತ ಸ್ಥಳ ಮಾವಿನಕೆರೆ. ನಾನು ಈಗ ಇಲ್ಲಿ ವಾಸ ಮಾಡ್ತಾಯಿದ್ದೀನಿ. ಹೀಗೆ ನನ್ನ ವೃತ್ತಿಯನ್ನು ನಡೆಸ್ತಾ ಇದ್ದೇನೆ. ಸರ್, ತಮ್ಮ ಕುಟುಂಬದ ಒಂದು ಕಿರುಪರಿಚಯ? ನಮ್ಮ ಮನೆಯವರು MR ನೇತ್ರಾವತಿ ಅಂತೇಳಿ, ನಮ್ಮ ಪಕ್ಕದ ಹಳ್ಳಿಯ ಮಗಳು, ಅವಳು ಹೌಸ್ ವೈಫು. ಮತ್ತು ನನ್ನ ದೊಡ್ಡ ಮಗ MS ಪಾಲಾಕ್ಷ, ನನ್ನ 2ನೇ ಮಗ MS ಪವನ್ ಅಂತೇಳಿ. ಇದು ನನ್ನ ಒಂದು ಚಿಕ್ಕ ಚೊಕ್ಕ ಕುಟುಂಬ. ನನ್ನ ತಂದೆ ತಾಯಿ ಮಾವಿನಕೆರೆನಲ್ಲಿದ್ದಾರೆ. ಗಂಗಾಧರಯ್ಯ ಅಂತೇಳಿ ನಮ್ಮ ತಂದೆ ಹೆಸರು, ನಮ್ಮ ತಾಯಿ ಹೆಸರು ಲಕ್ಷ್ಮಮ್ಮ ಅಂತೇಳಿ. ಇದು ನಮ್ಮ ಕುಟುಂಬ ವ್ಯವಸ್ಥೆ.